ಗಂಗೆಬೈಲು ಕೊಡೇರಿ ಕಡಲ ಕಿನಾರೆಯಲ್ಲಿ ಯುವ ಸಿಂಧು ಫೌಂಡೇಶನ್ನ ಶ್ರೀ ಅಗಸ್ತ್ಯ ಟ್ರೋಫಿ 2022 ಕಬಡ್ಡಿ ಪಂದ್ಯಾಟವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಶಾಸಕರಾದ ಬಿಎಂ ಸುಕುಮಾರ್ ಶೆಟ್ಟಿ ಅವರು ಕಬಡ್ಡಿ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ವೈದ್ಯಕೀಯ ನೆರವಿಗಾಗಿ ಮಾಡುತ್ತಿರುವ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲೂ ಅದ್ದೂರಿಯಾಗಿ ಮೂಡಿಬರಲಿ ಎಂದು ಶುಭ ಹಾರೈಸಿದರು. ಯುವ ಸಿಂಧು ಫೌಂಡೇಶನ್ನ ಅಗಸ್ತ್ಯ ಟ್ರೋಫಿ 2022 ಇದರ ಉದ್ಘಾಟನೆಯನ್ನ ನೆರವೇರಿಸಿದ ಬೈಂದೂರು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ ಅವರು ಮಾತನಾಡಿ, ಕ್ರೀಡೆ ಕೇವಲ ಮನೋರಂಜನೆಗೆ ಸೀಮಿತವಾಗಿರದೆ ಈ ರೀತಿಯ ವೈದ್ಯಕೀಯ ನೆರವಿಗಾಗಿ ಮಾಡುತ್ತಿರುವುದು ಶ್ಲಾಘನೀಯ ಎಂದರು. ಖಂಡಿತವಾಗಿ ಸಾಧಾರಣ ಈ ಸಲ 100 ಪಂದ್ಯಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ಬೈಂದೂರು ಕ್ಷೇತ್ರದಲ್ಲಿ ಕಬಡ್ಡಿ, ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್, ಹಗ್ಗಜಗ್ಗಾಟ, ಬೇರೆ ಬೇರೆ ಕ್ರೀಡೆಗಳನ್ನು ನಾವು ಭಾಗವಹಿಸಿದ್ದೇವೆ. ಇವತ್ತು ನಮ್ಮ ಕಿರಿಗುಂಜೇಶ್ವರದಲ್ಲಿ ಭಾಳ ವಿಶಿಷ್ಟವಾಗಿ ನಮ್ಮ ಕೃಷ್ಣ ಕೊಡೇರಿಯವರು ಹೇಳಿದಾಗೆ ಕಡಲಿನಲ್ಲಿ ನಾವು ಈ ಸಲ ಭಾಳ ಚಂದದ ರೀತಿಯಲ್ಲಿ ಕಬಡ್ಡಿ ಮ್ಯಾಚನ್ನು ಮಾಡ್ತಾ ಇದ್ದೇವೆ, ಭಾಳ ಅದ್ಧೂರಿಯಾಗಿ ಅಂತಕ್ಕಂಥ ಮಾತನ್ನು ಹೇಳಿದರು. ಖಂಡಿತವಾಗಿ ಇದು ಭಾಳ ಅದ್ಧೂರಿಯ ಒಂದು ಮ್ಯಾಚ್ ಆಗ್ತದೆ. ಯಾಕಂತೇಳಿದ್ರೆ ಕಡಲದ ಕೆಳಗೆ ಕಡಲಿದೆ, ಮೇಲೆ ಕ್ರೀಡಾಂಗಣ ಇದೆ. ಈ ಭಾಗದಲ್ಲಿ ಒಂದು ಗಂಟೆ ಒಳಗೆ ಸಾವಿರಾರು ಜನ ಕ್ರೀಡಾಪ್ರೇಮಿಗಳು ಇಲ್ಲಿ ಸೇರಬಹುದು, ಬಹಳಷ್ಟು ಟೀಮ್ಗಳು ಇಲ್ಲಿ ಬರಬಹುದು. ವಿಶೇಷವಾಗಿ 3 ಜನ ಕಡಲವೀರ ಸಾಹಸಿಗರಾದ ಶ್ರೀ ಗಣೇಶ್ ಕಾರ್ವಿ ಗಂಗೆಬೈಲು, ಖ್ಯಾತ ಮುಳುಗು ತಜ್ಞ ಹಾಗೂ ಸಮಾಜ ಸೇವಕ ಈಶ್ವರ ಮಲ್ಪೆ ಹಾಗೂ ದಿನೇಶ್ ಗಂಗೂಳಿ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಮಾಜಿ ಶಾಸಕರಾದ ಕೆ ಗೋಪಾಲ್ ಪೂಜಾರಿ, ಬೈಂದೂರು ಮಂಡಲ ಬಿಜೆಪಿ ಅಧ್ಯಕ್ಷರಾದ ದೀಪಕ್ ಕುಮಾರ್ ಶೆಟ್ಟಿ, ಮಹೇಂದ್ರ ಪೂಜಾರಿ, ಜಯಾನಂದ್ ಹೋಬಳಿದಾರ್, ಪ್ರಕಾಶ್ ಮಲ್ಪೆ, ಉದ್ಯಮಿಗಳಾದ ಗೋವಿಂದ್ ಬಾಬು ಪೂಜಾರಿ, ಮಹಾದೇವ್ ನಾಯ್ಕ್, ನಾಗರಾಜ್ ಕಾರ್ವಿ, ಬಿಎಚ್ಪಿ ಡಾಕ್ಟರ್ ಪ್ರವೀಣ್ ಶೆಟ್ಟಿ, ಶೇಖರ್ ಮುಖವೀರ, ದಿವಾಕರ್ ಶೆಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಮಾರಿ ಗೀತಾ, ರಮೇಶ್ ಕಾರ್ವಿ, ಕೇಶವ್ ಕಾರ್ವಿ, ಕೃಷ್ಣ ಕಾರ್ವಿ, ರಾಘವೇಂದ್ರ ಎಂಪಿ ಮೊದಲಾದವರು ಉಪಸ್ಥಿತರಿದ್ದರು. ಯುವ ಸಿಂಧು ಫೌಂಡೇಶನ್ನ ಅಗಸ್ತ್ಯ ಟ್ರೋಫಿ 2022 ಇದರ ಪ್ರಥಮ ಬಹುಮಾನವನ್ನ ಮಹಾದೇವಿ ಬಾಗಂಬಲ್ ಹಾಗೂ ದ್ವಿತೀಯ ಬಹುಮಾನವನ್ನ ಆಳ್ವಾಸ್ ಮೂಡಬಿದ್ರೆ, ತೃತೀಯ ಬಹುಮಾನವನ್ನ ರಾಯಲ್ ಮಸ್ಕಿ ಹಾಗೂ ಚತುರ್ಥ ಬಹುಮಾನವನ್ನ ಅಮ್ಮ ವಾರಿಯರ್ಸ್ ಅವರು ಪಡೆದುಕೊಂಡರು. ಕಾರ್ಯಕ್ರಮದ ನಿರೂಪಣೆಯನ್ನ ಸುಪ್ರೀತಾ ಶೆಟ್ಟಿ ಹಾಗೂ ಅಭಿಜಿತ್ ಪಾಂಡೇಶ್ವರ ಅವರು ವೀಕ್ಷಕ ವಿವರಣೆಯನ್ನ ನಡೆಸಿಕೊಟ್ರು. ರವಿರಾಜ್, ವಿ4 ನ್ಯೂಸ್, ಬೈಂದೂರು.